ವಾಯುಮಾಲಿನ್ಯ ನಿಯಂತ್ರಣ ದಿನವಾದ ಅಂಗವಾಗಿ ನಾಳೆ ಹುಬ್ಬಳ್ಳಿ ಧಾರವಾಡದಲ್ಲಿರುವ ವಾಯುಮಾಲಿನ್ಯ ತಪಾಸಣೆ ಮಾಡುವ ಕೇಂದ್ರಗಳು ಸಂಪೂರ್ಣವಾಗಿ ಉಚಿತ ಸೇವೆಯನ್ನು ನೀಡಲಿದೆ. ಸಾರಿಗೆ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸುಮಾರು 15 ರಿಂದ 20 ವಾಯುಮಾಲಿನ್ಯ ಕೇಂದ್ರಗಳಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ಎಲ್ಲಾ ರೀತಿಯ ವಾಹನಗಳಿಗೆ ಉಚಿತವಾಗಿ ವಾಯುಮಾಲಿನ್ಯ ತಪಾಸಣೆಯನ್ನ ಮಾಡಿ ಪ್ರಮಾಣ ಪತ್ರವನ್ನು ಕೂಡ ನೀಡಲಿದ್ದಾರೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡದ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹುಬ್ಬಳ್ಳಿಯ ಪ್ರಾದೇಶಿಕ ಸಾರಿಗೆ ಆಯುಕ್ತರು ಕೇಳಿಕೊಂಡಿದ್ದಾರೆ. ಮಾಲಿನ್ಯದ ಹವೆ ಆ್ಯಡ್ ಆಗೋದ್ರಿಂದ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ವಾಯು ಮಾಲಿನ್ಯ ಮಾಸಾಚರಣೆ ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಳ್ತೇವೆ. ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಲಾರಿ ಚಾಲಕರಿಗೆ, ಮಾಲಕರಿಗೆ ಮತ್ತು ಪ್ರತಿಯೊಂದು ವಾಹನ ಮಾಲಕರಿಗೆ ಮತ್ತು ಚಾಲಕರಿಗೆ ಕೂಡ ಈ ದಿಸೆಯಲ್ಲಿ ನವೆಂಬರ್ನಲ್ಲಿ ನಾವು ಪ್ರಾರಂಭದಲ್ಲಿ ಮಾನ್ಯ ಅಪರ ಸಾರಿಗೆ ಆಯುಕ್ತರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದರ ಅಂಗವಾಗಿ ನಾವು ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ಮತ್ತು ಲಾರಿ ಚಾಲಕರಿಗೂ ವಾಯು ಮಾಲಿನ್ಯದ ಅವಶ್ಯಕತೆ, ಇವತ್ತಿನ ಬೇಕುಗಳ ಬಗ್ಗೆ ಅವರಿಗೆ ತಿಳಿ ಹೇಳಲಾಗಿದೆ. ಅದರಂತೆ ನಾವು ಹುಬ್ಬಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳನ್ನು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ನಮ್ಮ ಕೇಂದ್ರ ಕಚೇರಿಯಿಂದ. ಆ ಪರ್ಮಿಷನ್ ಕೊಟ್ಟಂಥ ಎಲ್ಲ ತಪಾಸಣಾ ಕೇಂದ್ರಗಳ ಮಾಲೀಕರಿಗೆ ಒಂದು ಸಭೆಯನ್ನು ನಡೆಸಿ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಪ್ರತಿಯೊಂದು ವಾಹನಗಳ ತಪಾಸಣೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡಾಗ ಅವರು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕೂಡ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದರಂತೆ ನಾವು ನೀಡಿದಂಥ ನಿರ್ದೇಶನದಂತೆ ತಾರೀಕು 30/11/20 ದಟ್ ಇಸ್ ಆನ್ ಮಂಡೇ, ಸೋಮವಾರ ದಿವಸ ನಮ್ಮ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಪರ್ಮಿಟೆಡ್ ಅಂದರೆ ಲೈಸೆನ್ಸ್ಡ್ ವಾಯುಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ಅವರಲ್ಲಿರ್ತಕ್ಕಂಥ ಉಪಕರಣಗಳನ್ನ ಬಳಸಿ, ಡೀಸೆಲ್ ಇದ್ದರೆ ಡೀಸೆಲು, ಪೆಟ್ರೋಲ್ ಇದ್ದರೆ ಪೆಟ್ರೋಲ್ ವಾಹನ ತಪಾಸಣಾ ಯಂತ್ರಗಳನ್ನು ಬಳಸಿ ಆಯಾ ವಾಹನಗಳನ್ನು ಉಚಿತವಾಗಿ ತಪಾಸಣೆ ಮಾಡಲಿಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಸ್ವಸಂತೋಷದಿಂದ ಇದು ಒಂದು ಒಳ್ಳೆಯ ಕಾರ್ಯಕ್ರಮ, ಜನರಿಗೆ ಈ ಥರ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಉದ್ದೇಶದಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ. ಅದರಂತೆ ತಾರೀಕು 30/11/2020 ಬೆಳಗ್ಗೆ 10:30ರಿಂದ ಸಾಯಂಕಾಲ 5 ಗಂಟೆವರೆಗೆ ವಾಹನ ಮಾಲೀಕರಾಗಲಿ ಚಾಲಕರಾಗಲಿ ಎಲ್ಲ ತರಹದ ವಾಹನಗಳನ್ನು ಆಯಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಿ ಉಚಿತವಾಗಿ ತಪಾಸಣೆ ಮಾಡಿಸಿಕೊಂಡು ಅದು ಸರಿಯಾಗಿದ್ದರೆ ಅದಕ್ಕೆ ಎಮಿಷನ್ ಸರ್ಟಿಫಿಕೇಟನ್ನು ಕೂಡ ಅವರು ಉಚಿತವಾಗಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಸಾರ್ವಜನಿಕರು, ವಾಹನ ಉಪಯೋಗಿಸುವಂಥವರು ಈ ಒಂದು ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ಅದರ ಲಾಭವನ್ನು ಪಡೆದುಕೊಳ್ಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.